ಮಂಗಳೂರಿನಲ್ಲಿ ನಡೆದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಈ ಹಿಂದೆ ಹಿಂದೂ ಪರ ಸಂಘಟನೆಗಳು ಇಲ್ಲಿ ಭಯೋತ್ಪಾದಕರ ಕರಿನೆರಳು ಬಿದ್ದಿದೆ ಎಂದು ಹೇಳಿಕೊಂಡೇ ಬಂದಿದ್ದು, ಇದೀಗ ಕುಕ್ಕರ್ ಬಾಂಬ್ ಸ್ಫೋಟದ ಮೂಲಕ ಮತ್ತೆ ರುಜುವಾತುಗೊಂಡಿದೆ. ಆರೋಪಿ ಪ್ರಸ್ತುತ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸದ್ಯ ಚಿಂತಾಜನಕ ಸ್ಥಿತಿಯಲ್ಲಿ ಇರುವುದರಿಂದ ಪೊಲೀಸರಿಗೂ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಸಾಧ್ಯವಾಗುತ್ತಿಲ್ಲ. ಈ ನಡುವೆ ಆತನ ಮನೆ ಮಂದಿ ಇಂದು ಆಗಮಿಸಿದ್ದು ಗುರುತು ಪತ್ತೆ ಹಚ್ಚುವ ಸಾಧ್ಯತೆ ಇದೆ. ಇದು ಪ್ರೀ ಪ್ಲಾನ್ ಎನ್ನುವುದು ದೃಢವಾಗಿದ್ದು ಪೊಲೀಸರು ಆತನನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಬೇಕಾಗಿದೆ. ಆದರೆ ಆರೋಪಿ ಇದರಲ್ಲಿ ಸಿಕ್ಕಿಬಿದ್ದು ನೋವಿನಲ್ಲಿ ಇದೀಗ ನರಳಾಡುವಂತಾಗಿದೆ. ಮೈಸೂರಿನಿಂದ ಹೊರಟ ಶಂಕಿತ ಉಗ್ರ ಶಾರಿಕ್ ಮಂಗಳೂರಿನಲ್ಲೇ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ. ಈ ಹಿಂದೆ ಮಂಗಳೂರಿನ 2 ಕಡೆಗಳಲ್ಲಿ ಐಸಿಸಿ ಜಿಂದಾಬಾದ್ ಎಂದು ಉಗ್ರಪರ ಗೋಡೆ ಬರಹ ಬರೆದಿದ್ದ ಶಿವಮೊಗ್ಗದ ತೀರ್ಥಹಳ್ಳಿ ನಿವಾಸಿ ಶಾರಿಕ್ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ. ಶಾರಿಕ್ ಹಾಗೂ ಆತನ ಸ್ನೇಹಿತ ಮಾಸ್ ಮುನೀರ್ ಅಹಮದ್ ಮಂಗಳೂರಿನ ದೇರಳಕಟ್ಟೆಯಲ್ಲಿರುವ ಯುಪಿ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಕಲಿಯುತ್ತಿದ್ದಾಗ ಈ ಗೋಡೆ ಬರಹ ಬರೆದಿದ್ದರು. ಈ ಮೂಲಕ ಇಲ್ಲಿ ಭಯೋತ್ಪಾದನಾ ಕೃತ್ಯಕ್ಕೆ ಸಂಚು ರೂಪಿಸಿದರು. ಶಿವಮೊಗ್ಗದ ತುಂಗಭದ್ರಾ ದಂಡೆಯಲ್ಲಿ ಬಾಂಬ್ ಸ್ಫೋಟ ನಡೆದಿದ್ದು ಅದರಲ್ಲೂ ಇದೇ ಶಾರಿಕ್ ಕೈವಾಡ ಇದೆ ಎನ್ನುವುದು ಬಳಿಕ ತಿಳಿದು ಬಂದಿತು. ಇನ್ನು ಪೊಲೀಸರು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಯಂಬತ್ತೂರಿನಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಎಜಾಜ್ ಬಂಟ್ವಾಳ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಈತನನ್ನ ಎನ್ಐಎಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಅಧ್ಯಕ್ಷನಾಗಿ ಎಜಾಜ್ ಬಂಟ್ವಾಳ ವಿರುದ್ಧ ಎನ್ಐಎ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದರು. ಇದರಿಂದ ಎಜಾಜ್ ಮಂಗಳೂರು ವಿಮಾನ ನಿಲ್ದಾಣದ ಬದಲು ಕೊಯಂಬತ್ತೂರು ಏರ್ಪೋರ್ಟ್ ಮೂಲಕ ವಿದೇಶಕ್ಕೆ ತೆರಳಲು ಯತ್ನಿಸುವ ವೇಳೆ ಅಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎನ್ಐಎ ಕೇಂದ್ರ ಕಚೇರಿಯನ್ನ ಸ್ಥಾಪಿಸಬೇಕೆಂಬ ಹಿಂದೂ ಸಂಘಟನೆಗಳ ಆಗ್ರಹಕ್ಕೆ ಇದೀಗ ಮತ್ತೆ ಬಲ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಹಲವು ಉಗ್ರಪರ ಗೋಡೆ ಬರಹದ ಸಂದರ್ಭದಲ್ಲೂ ಇಲ್ಲಿ ಎನ್ಐಎ ಕೇಂದ್ರ ಕಚೇರಿಯನ್ನ ಸ್ಥಾಪಿಸಬೇಕೆಂಬ ಆಗ್ರಹ ವ್ಯಕ್ತವಾಯಿತು. ಈ ಹಿಂದೆ ಮಾಜ್ ಮುನೀರ್ ಅಹಮದ್ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ಶಾರಿಕ್ ಮಾತ್ರ ಭೂಗತನಾಗಿದ್ದ. ಇದೀಗ ಅದೇ ದ್ವೇಷ ಇಟ್ಟುಕೊಂಡು ಮಂಗಳೂರಿನಲ್ಲೇ ಬಾಂಬ್ ಸ್ಫೋಟಿಸಿ ಉಗ್ರರನ್ನ ಬೆಂಬಲಿಸಲು ಪ್ಲಾನ್ ಮಾಡಿದ್ದಾನೆ. ಹೀಗಾಗಿ ಈ ಹಿಂದಿನಿಂದಲೂ ಮಂಗಳೂರಿನಲ್ಲಿ ಎನ್ಐಎ ಘಟಕ ಸ್ಥಾಪಿಸಬೇಕೆಂಬ ಒತ್ತಾಯಿದ್ದು ಇದೀಗ ಮತ್ತೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಇನ್ನು ಈ ಕುರಿತಂತ ವಿಚಾರ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿಂದೂ ಮಹಾಸಭಾದ ಪ್ರಮುಖ ನಾಯಕರಾಗಿರುವಂತಹ ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಧರ್ಮೇಂದ್ರ, ನಮಸ್ತೆ. ಶನಿವಾರದಂದು ನಡೆದಿರುವಂತಹ ಒಂದು ಬಾಂಬ್ ಸ್ಫೋಟದ ಮೂಲಕ ಮತ್ತೆ ಭಯೋತ್ಪಾದಕರ ಕರಿನೆರಳು ಇಲ್ಲಿ ಮತ್ತೆ ರಾಚುವಂತದ್ದು, ಕಣ್ಣಿಗೆ ಕಟ್ಟಿರುವಂತದ್ದು, ಏನ್ ಹೇಳ್ತೀರಿ ಈ ಬಗ್ಗೆ, ಈ ಘಟನೆ, ಈ ಸ್ಫೋಟದ ಬಗ್ಗೆ? ಈ ಘಟನೆ, ಈ ಸ್ಫೋಟದ ಬಗ್ಗೆ, ಶನಿವಾರ ನಡೆದಿರುವಂತಹ ಈ ಸ್ಫೋಟದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ತಮ್ಮ ಧ್ವನಿ ಕೇಳ್ತಾ ಇಲ್ಲ ನನಗೆ, ಸ್ವಲ್ಪ ದಯವಿಟ್ಟು. ಶನಿವಾರ ಮಂಗಳೂರಿನಲ್ಲಿ ನಡೆದಿರುವಂತಹ ಬಾಂಬ್ ಸ್ಫೋಟದ ಮೂಲಕ ಭಯೋತ್ಪಾದಕರು ಮತ್ತೆ ಮಂಗಳೂರಿನಲ್ಲಿ ಒಂದು ಈ ಕೃತ್ಯವನ್ನ ಎಸಗಿರುತ್ತು. ಇಲ್ಲಿ ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳ ಜಾಲವನ್ನ ವಿಸ್ತರಿಸಲು ಹೊರಟಿರುವಂತದ್ದು ನಮ್ಮ ಕಣ್ಣಿಗೆ ಕಟ್ಟಿದೆ. ಈ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಸ್ಫೋಟದ ಬಗ್ಗೆ? ಸರ್, ಖಂಡಿತವಾಗಿ ನಾವು ಇವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೇವೆ ಎಂಬುದನ್ನು ಪ್ರಶ್ನೆಯನ್ನು ನಮ್ಮಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಮನೆಯಿಂದ ಹೊರಟು ಹೋದವರು ತಿರುಗಿ ಮನೆಗೆ ಬರೋದು ಸುರಕ್ಷಿತವಾದ ಒಂದು ಹಾದಿಯಲ್ಲಿ ಇದ್ದೇವೆ ಎಂಬುದನ್ನು ನಾವು ಪ್ರಶ್ನೆ ಆಗ್ಬೇಕಾಗುತ್ತೆ. ಇವತ್ತಿನ ಯುವ ಜನಾಂಗ, ವಿಶೇಷವಾಗಿ ಒಂದು ಸಮುದಾಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾತಕ್ಕೋಸ್ಕರ ಇದು ಮಾಡ್ತಾ ಇದೆ, ಅವರ ಉದ್ದೇಶಗಳು ಏನು ಎಂಬುದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳುವಂತ ಸಮಯ ಇದೆ. ನಾವು ಯಾವತ್ತೂ ಹೇಳ್ತಾ ಇದ್ದೇವೆ, ನಮ್ಮ ಕಾರವಾರದ ಇವರು MP ಹೇಳ್ತಾ ಇದ್ರಿ, ಎಲ್ಲಿವರೆಗೆ ಇಸ್ಲಾಂ ಇರುತ್ತೆ ಅಲ್ಲಿವರೆಗೆ ಭಯೋತ್ಪಾದನೆ ಇರುತ್ತೆ ಅಂತ. ನಮ್ಮ ದೇಶದಲ್ಲಿ ಅವರಿಗೆ ಯಾವ ಯಾವ ಹಂತದಲ್ಲಿ ಏನೆಲ್ಲ ಕೊಡಲ್ಪಡುತ್ತೆ ಎಲ್ಲವೂ ಸಿಗುತ್ತೆ. ಎಲ್ಲವನ್ನು ಅವರನ್ನ ಒಂದು ಉತ್ತಮ ದರ್ಜೆಯ ನಾಗರಿಕರಾಗಿ ನಾವು ನೋಡ್ಕೊಂಡ್ರು ಕೂಡ ಈ ದೇಶದ ಆಂತರಿಕ ಭದ್ರತೆಗೆ ಯಾವತ್ತು ನೋಡಿದ್ರು ಅವರು ಒಂದು ಆತಂಕಕಾರಿಯಾಗಿ ಪರಿಣಮಿಸ್ತಾರೆ ಅಂತ ಹೇಳಿದ್ರೆ ನಾವು ನಮ್ಮನ್ನ ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಅವರನ್ನು ಯಾವ ಮಟ್ಟದಲ್ಲಿ ಇಟ್ಕೊಳ್ಬೇಕು ಎನ್ನುವಂತಕ್ಕೆ ಅನ್ನುವುದು. ಆದ್ರಿಂದ ಮಂಗಳೂರಿನ ಜನತೆ, ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಗೋಮು ಸಂಘರ್ಷಗಳಾದ್ರೂ ಕೂಡ ಇವತ್ತಿನವರೆಗೆ ಇಂಥ ಒಂದು ಘಟನೆಗಳು ನಡೆದಿಲ್ಲ, ಅರ್ಥದ ಕೂಡ ಸಿಕ್ಕಿಲ್ಲ. ಆದ್ರೆ ಇವತ್ತು ಒಂದು ಸೂಕ್ಷ್ಮವಾಗಿ ಗಮನಿಸಿಕೊಂಡಾಗ ಎಲ್ಲೋ ಒಂದು ಕಡೆಯಲ್ಲಿ ಕೇರಳದ ಬೆಲ್ಟ್, ಅಂದ್ರೆ ಕೇರಳದಿಂದ ಪ್ರಾರಂಭವಾದ ದಕ್ಷಿಣ ಕನ್ನಡದಿಂದ ಮುಂದುವರಿಸಿಕೊಂಡು ಇನ್ನೆಲ್ಲಾದ್ರೂ ಹೊರಟೋಗಿದ್ದ, ಅದಕ್ಕೋಸ್ಕರ ಕರ್ನಾಟಕದ ಬಾರ್ಡರ್ ಅಂದ್ರೆ ತಲಪಾಡಿ ತಲಪಾಡಿಯಲ್ಲಿ ಅದಕ್ಕೆ ಒಂದು ಪೂರ್ಣ ಗ್ರಾಮವನ್ನು ಕೊಡುವಂಥದ್ದು ಅನಿವಾರ್ಯತೆ ಇದೆ.
ಆದ್ರಿಂದ ನಾವು ಯಾವತ್ತು ಗಮನಿಸ್ಕೊಳ್ಬೇಕಾಗುತ್ತೆ, ಕರ್ನಾಟಕದ ವಿಶೇಷವಾಗಿ ಮಂಗಳೂರಿನ ಜನತೆ ಇದಕ್ಕೆಲ್ಲ ಆಸ್ಪದ ಕೊಡುವುದಿಲ್ಲ, ಇನ್ನು ಮುಂದಕ್ಕೂ ಕೊಡ್ಲಿಕ್ಕೆ ಇಲ್ಲ. ಆದ್ರಿಂದ ನಾವು ನಾಗರಿಕರಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ಮಾಡುವಂತದ್ದು ಅನಿವಾರ್ಯತೆ ಇದೆ. ಇಂಥ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಯಾರೆಲ್ಲ ಭಾಗವಹಿಸುತ್ತಾರೆ ಅವರು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅತ್ಯಂತ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ, ಒಂದು ಮನೆ ಬಾಡಿಗೆ ಕೊಡುವಂತದ್ದಾಗ್ಲಿ ಹಾಗೂ ಇನ್ನಿತರ ವಿಚಾರಗಳಾಗಿರ್ಲಿ ಅವರ ಪೂರ್ವಪರಿಯನ್ನು ಆಲೋಚನೆ ಮಾಡದೆ ಏನು ಸ್ವಲ್ಪ ಹಣ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇತರನ್ನು ಕೊಟ್ಟು ಬಿಡುವಂತ ಪ್ರಮೇಯಗಳು ಇವತ್ತು ಈ ಪರಿಸ್ಥಿತಿಗೆ ಬರುತ್ತೆ. ನೋಡಿ, ಇವತ್ತು ನಾನು ನೋಡಿದ್ರೆ ಅವರು ಮನೆ ಕೊಟ್ಟಿದ್ದಾರೆ ಅಂತ ಈ ನಕಲಿ ಐಡಿಗಳನ್ನ ಬಳಕೆ ಮಾಡುವಂತದ್ದು ಮತ್ತೊಂದು ಮಗದೊಂದು ಇದೆಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಅಪಾಯದ ಗಂಟೆಯನ್ನ ನಮ್ಗೆ ಇವತ್ತು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಕೃತ್ಯದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ NIA ಕೇಂದ್ರ ಕಚೇರಿಯನ್ನ ಸ್ಥಾಪಿಸಬೇಕು ಅಂತ ಹೇಳಿ ಈ ಹಿಂದೆ ಕೂಡ ಒತ್ತಡ ಇತ್ತು. ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಖಂಡಿತ ಸರ್, ಬೇಕಿದ್ದು ಅಗತ್ಯ ಇದೆ. ಯಾಕೆಂದ್ರೆ ನಾನು ಆವಾಗ ಈಗಾಗಲೇ ಹೇಳಿದ್ದೆಲ್ಲ, ಇದರ ಮೂಲ ಇಲ್ಲಿ ಕೇರಳದಿಂದ ಮುಂದುವರೆದುಕೊಂಡು ಇಲ್ಲಿ ಇಡೀ ಕರ್ನಾಟಕ ಬದಲಿಸುವುದಕ್ಕೆ, ಅಂದ್ರೆ ಬೇರೆ ಕಡೆ ಇರ್ಬೋದು, ಬೆಂಗಳೂರು ಇರ್ಬೋದು, ಮತ್ತೊಂದು ಇನ್ನೊಂದು ಕಡೆ ಇದ್ರೂ ಕೂಡ ಅಷ್ಟು ಒಂದು ಉಗ್ರವಾಗಿ ಇರಲಿಲ್ಲ. ಆದ್ರೆ ಕೇರಳ ಇವತ್ತು ಒಂದು ಹಂತದಲ್ಲಿ ಭಯೋತ್ಪಾದಕ ಒಂದು ಮೂಲ ತವರು ಜಿಲ್ಲೆ ರಾಜ್ಯ ಆಗಿದೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ನಾನು ಆವಾಗ ಹೇಳಿದ್ದೇನೆ, ಇಸ್ಲಾಂ ಎನ್ನುವುದು ಈ ದೇಶದ ಅಥವಾ ಈ ದೇಶದ ಮಣ್ಣಿಗೆ ಒಂದು ಮಾರಕವಾಗಿ ಪರಿಣಮಿಸ್ತಾ ಇದೆ. ಆದ್ರಿಂದ ಈ ಇಸ್ಲಾಂ ಎನ್ನುವುದು ಕೇರಳದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೇರಳದಲ್ಲೇ ಇಸ್ಲಾಮಿನ ಭಯೋತ್ಪಾದಕರುಗಳು ಮತ್ತೊಂದು ಒಕ್ಕೂಟಗಳು ಬಹಳಷ್ಟಿದೆ. ಅಲ್ಲಿ ಎಡಪಂಥೀಯ ಸರ್ಕಾರಗಳು ಕೂಡ ಆಡಳಿತ ಮಾಡಬೇಕು, ಇನ್ನಿತರ ರಾಜಕೀಯ ಪಕ್ಷಗಳ ಆಡಳಿತ ಮಾಡಿದಾಗ ಮತ ಬ್ಯಾಂಕಿಗೋಸ್ಕರ ಓಲೈಕೆ ರಾಜಕಾರಣಗಳು ಅದೀಗ ಕರ್ನಾಟಕದಲ್ಲಿ ಕೂಡ ಇದೆ. ಓಲೈಕೆ ರಾಜಕಾರಣಗಳು ಇದಕ್ಕೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಇದನ್ನ ಮಟ್ಟ ಹಾಕಬೇಕಾದ್ರೆ ಇದೇ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಯಾವುದೆಲ್ಲ ವಿಚಾರಗಳಿದೆ ಅದ್ರ ಜೊತೆ ನಾಗರಿಕರು ಕೂಡ ಸಹಕಾರವನ್ನು ಕೊಟ್ಟು ಇದನ್ನು ಮಾಡಬೇಕು. ಅದಕ್ಕೆ ಅತ್ಯಂತ ಅಗತ್ಯವಾಗಿ ಅನ್ಯಾಯಗಳು ಇಲ್ಲಿ ಕಚೇರಿ ಪ್ರಾರಂಭ ಆಗಲೇಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾನು ಆವಾಗ ಹೇಳಿದ್ರೆ ನಾವು ಮನೆಯಿಂದ ಹೊರಗೆ ಹೋಗಿ ಸುರಕ್ಷಿತವಾಗಿ ಮನೆ ತಲುಪ್ತೇವಾ ಎಂಬ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಮ್ಮಲ್ಲಿರುವಾಗ ನಾವು ಸುರಕ್ಷಿತವಾಗಿ ಮನೆ ತಲುಪಬೇಕಾದ್ರೆ ನಾವು ಇಂತೆಲ್ಲ ಏಜೆನ್ಸಿಗಳು ಸರ್ಕಾರದಿಂದ ಆಗುವಂತಹ ನಡೆಯುವಂತಹ ಭಯೋತ್ಪಾದನೆಯನ್ನು ಬಿಟ್ಟು ಹಾಕುವಂತೆ ಪೂರಕವಾಗಿರುವಂತಹ ವಾತಾವರಣಗಳನ್ನು ನಾವು ನಿರ್ಮಾಣ ಮಾಡಿ ಸರ್ಕಾರಕ್ಕೆ ಕೊಡಬೇಕು ಎನ್ನುವುದು ನನ್ನ ಆಶಯ. ಅದರಿಂದ ನಾವೆಲ್ಲ ಈಗ ಒಬ್ಬ ನಾಗರಿಕನಾಗಿ ನಾನೊಬ್ಬ ರಾಜಕೀಯ ಪಕ್ಷ ಸಂಘಟನೆಗಳೆಲ್ಲವನ್ನು ಬದಿಗಿರಿಸಿಕೊಳ್ಳೋಣ. ನಾನೊಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ರೆ ಈ ದೇಶ ಸುರಕ್ಷಿತವಾಗಿ ಇರಬಹುದು ಎಂಬುದು ನನ್ನ ಆಶಯ. ಧನ್ಯವಾದಗಳು ಧರ್ಮೇಂದ್ರ ಅವರಿಗೆ. ಹಿಂದೂ ಮಹಾಸಭಾದ ನಾಯಕರು ಧರ್ಮೇಂದ್ರ ಅವರು ಹೇಳುವಂತೆ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಪ್ರಸ್ತುತ ದಿನಗಳಲ್ಲಿ ಇಂತಹ ಘಟನೆಗಳು ನಡೆದಂತೆ ಇರಲು ನಾವು ಜಾಗೃತರಾಗಿರಬೇಕು. ಅಕ್ಕಪಕ್ಕದಲ್ಲಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನು ಬಾಡಿಗೆ ಬರ್ತಾರೆ ಅವರಿಗೆ ಮನೆ ಕೊಡುವುದಿರ್ಬೋದು, ಅಥವಾ ನಮ್ಮ ಜೊತೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತರು ಅವರ ನಡವಳಿಕೆ ಬಗ್ಗೆ ಸಂಶಯ ಬಂದ ತಕ್ಷಣ ನಾವು ಪೊಲೀಸರಿಗೆ ದೂರನ್ನು ನೀಡಬಹುದು. ಅಂತ ಒಂದು ಕೆಲಸಗಳನ್ನು ನಾವು ನಾಗರಿಕರಾಗಿ, ಜವಾಬ್ದಾರಿಯುತ ನಾಗರಿಕರಾಗಿ ಮಾಡಿದಲ್ಲಿ ಇಂತಹ ಒಂದು ಸ್ಫೋಟ ಏನು ನಡೀತದೆ ಅಂತ ಅವುಗಳನ್ನೆಲ್ಲ ತಡೆಗಟ್ಟಲು ಸಾಧ್ಯ ಇದೆ ಅಂತ ಹೇಳಿ ಧರ್ಮೇಂದ್ರ ಅವರ ಅಭಿಪ್ರಾಯ. ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಜಗದೀಶ್ ಶೇಣವ್ ಅವರು, ಬಿಜೆಪಿಯ ವಕ್ತಾರ ಹಾಗೂ ಹಿಂದೂ ಸಂಘಟನೆಯ ಪ್ರಮುಖ ನಾಯಕರಲ್ಲೋರ್ವರು. ಜಗದೀಶ್ ಶೇಣವ್ ಅವರೇ ನಮಸ್ತೆ. ನಮಸ್ತೆ. ಜಗದೀಶ್ ಶೇಣವ್ ಅವರೇ, ಇದೀಗ ತಾವು ಹಲವು ಸಮಯಗಳಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಇಲ್ಲಿ ಉಗ್ರ ಸಂಘಟನೆಗಳು ಹೆಚ್ಚಿರುವಂತದ್ದು, ಈ ಹಿಂದೆ ಕೂಡ ಗೋಡೆ ಬರಹದ ಮೂಲಕ ಇಲ್ಲಿ ಉಗ್ರರ ಕರಿನೆರಳು ಬಿದ್ದಿತ್ತು. ಆ ಸಂದರ್ಭದಲ್ಲೂ ಕೂಡ ತಾವು ಹೆಚ್ಚಿನ ಆಗ್ರಹವನ್ನ ಮಾಡಿದ್ರೆ ಇಲ್ಲಿ NIA ಕಚೇರಿ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ. ಒಟ್ಟು ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಏನ್ ಹೇಳಿಕೆ ಬಯಸ್ತೀರಿ? ನಾವು ಈಗಲ್ಲ, ಹಲವಾರು ವರ್ಷಗಳಿಂದ ಈ ವಿಷಯವನ್ನು ಇಲ್ಲಿ ಉಗ್ರ ಸಂಘಟನೆಗಳು ಕೆಲಸ ಮಾಡ್ತೇವೆ ಅಂತ ಯಾವುದೇ ಸರ್ಕಾರ ಇದ್ದಾಗ ಕೂಡ ಹೇಳಿದೆವು. ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಮುಕ್ಕಚ್ಚೇರಿ ಎಂಬಲ್ಲಿ ಒಂದು ಉಗ್ರರು ಸಿಕ್ಕಿದ್ದನ್ನ ಸೆರೆ ಸಿಕ್ಕಿದ್ದು ತಮ್ಗೆ ನೆನಪಿರ್ಬಹುದು. ಖಂಡಿತವಾಗಿ ಈ ಕರಾವಳಿ ಭಾಗ ಏನಿದೆ ಇದು ಉಗ್ರರ ತಾಣವಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಬದಿಯಲ್ಲಿರುವ ಕೇರಳ ಅಂತ ನನ್ನ ಭಾವನೆ. ಕೇರಳದಿಂದ ಅಲ್ಲಿ ಅನೇಕ ಈ ಉಗ್ರವಾದಿ ಚಟುವಟಿಕೆಗಳು, ಐಸಿಸ್ಗೆ ಸಂಘಟನೆಗೆ ಅನೇಕ ಜನ ಸೇರಿದ್ದು ನಮ್ಗೆಲ್ಲ ಗೊತ್ತಿದೆ. ಅದರಿಂದ ಹತ್ತಿರದ ನಮ್ಮ ಕಾಂಟ್ಯಾಕ್ಟ್ ಇರುವಂತದ್ದು ಅವರಿಗೆ ಭಾರಿ
ಲಾಭ ಆಗ್ತದೆ ಅಂತ ನನ್ನ ಭಾವನೆ. ಆದ್ರಿಂದ ನಂದು ಈಗಲೂ ವಾದ ಇದೆ, NIA ಒಂದು ಆಫೀಸನ್ನು ನಮ್ಮ ಮಂಗಳೂರಿನಲ್ಲಿ ತೆರೆದ್ರೆ ಇಂಥ ಉಗ್ರ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಒಳ್ಳೇದು ಉಪಕಾರ ಆಗ್ತದೆ ಅಂತ ನನ್ನ ಭಾವನೆ. ಅಂದ್ರೆ ಇಲ್ಲಿ ಈ ಹಿಂದೆ ಕೂಡ ಹೆಚ್ಚಿನ ಏನು ಗೋಡೆ ಬರ ಸಂದರ್ಭದಲ್ಲೂ ಕೂಡ ಪೊಲೀಸರು ಏನು ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸ ಮಾಡಿಲ್ವಾ, ಅಲ್ಲದ್ರೆ ಈ ರೀತಿ ಮತ್ತೆ ಆತ ಅಂದ್ರೆ ಶಾರಿಕ್ ಏನಿದ್ದ ಈ ಹಿಂದೆ ಗೋಡೆ ಬರದಲ್ಲಿ ಕಾಣಿಸ್ಕೊಂಡಿದ್ದ ಪ್ರಮುಖ ಆರೋಪಿ, ಅವ ಮತ್ತೆ ಮೈಸೂರಿನಲ್ಲಿ ಪ್ಲಾನ್ ರೂಪಿಸಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ಸ್ಫೋಟ ನಡೆಸಬೇಕು ಅಂತ ಇದ್ರೆ ಕಾಂಗ್ರೆಸ್ನ ನಮ್ಮ ಸಿದ್ದರಾಮಯ್ಯ ಏನು ಆರೋಪ ಮಾಡ್ತಾರೆ, ಇಲ್ಲಿದ್ದು ಗುಪ್ತಚರ ವೈಫಲ್ಯ ಆಗಿದೆ, ಪೊಲೀಸರ ವೈಫಲ್ಯ ಆಗಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಇಲ್ಲ ನೋಡಿ, ಇದೇ ಸಿದ್ದರಾಮಯ್ಯ ಸರ್ಕಾರ ಏನಾದ್ರೂ ನಾವು ಇಂಥ ಈ ಉಗ್ರವಾದಿಗಳನ್ನು ಹಿಡಿದ್ರೆ ಅವ್ರು ಹೇಳ್ತಾರೆ ಅವರು ಅಮಾಯಕರು, ಅವರಿಗೆ ಕೆಲಸ ಇಲ್ಲ ಅಂತ ಅವರು ಇಂಥ ಕೆಲಸಕ್ಕೆ ಹೋಗಿದ್ದು ಅಂತ ಖಾದರ್ ಸಾಹೇಬ್ರು ಹೇಳ್ತಾರೆ. ದೊಡ್ಡ ದೊಡ್ಡ ನಾಯಕರು ಎಲ್ಲ ಹೇಳ್ತಾರೆ ಇದಕ್ಕೆ ಕಾರಣ ನಿರುದ್ಯೋಗ, ಅದಕ್ಕೂ ಸರ್ಕಾರವನ್ನೇ ದೂರ್ತಾರೆ. ನಿರುದ್ಯೋಗದಿಂದಾಗಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ, ಅಮಾಯಕರ ಮೇಲೆ ನೀವು ಸರ್ಕಾರ ದೌರ್ಜನ್ಯ ಮಾಡ್ತೀರಿ ಅಂತ ಹೇಳ್ತಾರೆ. ಈಗ ಏನಾದ್ರು ಈಗ ಇಂಥವ್ರು ಸಿಕ್ಕಿದಾಗ ಹೀಗೆ ಹೇಳ್ತಾರೆ. ಇದು ಅವರು ದ್ವಂದ್ವ ನೀತಿ. ಅವರು ಇರುವಾಗ ಎಷ್ಟೋ ಘಟನೆಗಳು ನಡೆದಿವೆ. ಖಂಡಿತವಾಗಿಯೂ ಬಿಜೆಪಿ ಸರ್ಕಾರ ಬಂದ ನಂತರ ಅನೇಕ ಈ ಘಟನೆಗಳು 90% ಕಡಿಮೆ ಆಗಿದೆ. ಆದ್ರಿಂದ ಸರ್ಕಾರವನ್ನು ನಾವು ದೂರ್ತಾ ಇಲ್ಲ. ಸರ್ಕಾರ ಪೊಲೀಸರು ನಮ್ಮ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಅಂದ್ರೆ ಈಗ ಕೇಂದ್ರ ಕಚೇರಿ ಅಧಿಕಾರಿಗಳು ಕೂಡ ಇಲ್ಲಿ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ತಾವು ಹೆಚ್ಚಿನ ಮತ್ತೆ ಒತ್ತಡ ಹಾಕ್ತೀರಾ ಇಲ್ಲಿ ಕೇಂದ್ರ ಕಚೇರಿ ಸ್ಥಾಪನೆ ಆಗ್ಲೇಬೇಕು ಅಂತೇಳಿ? ಖಂಡಿತವಾಗಿಯೂ ನಾವು ಆಗದಿಂದ ಹೇಳ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಒಲವನ್ನು ತೋರಿಸಿದ್ದಾರೆ, ಇಲ್ಲಿ NIA ಆಗ್ಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಪಕ್ಷದ ಕಡೆಯಿಂದ, ಸಂಘಟನೆ ಕಡೆಯಿಂದ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಎಸ್, ಧನ್ಯವಾದಗಳು. ಇದು ಜಗದೀಶ್ ಶೇಣವ್ ಅವರ ಮಾತುಗಳು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಕೃತ್ಯಗಳು ಮತ್ತೆ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ NIA ಕೇಂದ್ರ ಕಚೇರಿಯನ್ನ ಮಂಗಳೂರಿನಲ್ಲೇ ಸ್ಥಾಪನೆ ಮಾಡಬೇಕು. ಅಂದ್ರೆ ಕಾಸರಗೋಡಿನಿಂದ ಈ ಹೆಚ್ಚಿನ ಆರೋಪಿಗಳು ಆಚೆ ಕಡೆಯಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಂತಹ ಕೃತ್ಯಗಳನ್ನು ಎಸಗ್ತಿದ್ದಾರೆ. ಒಂದು ಗಡಿ ಪ್ರದೇಶದ ಮೂಲಕ ಏನು ಬರ್ತಾ ಇದ್ದಾರೆ ಇವರಿಗೆಲ್ಲ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಕಚೇರಿಯಲ್ಲಿ ಸ್ಥಾಪನೆ ಮಾಡಿ ಹೆಚ್ಚಿನ ತನಿಖೆ ನಡೆಸಬೇಕಂತ ಅನ್ನೋದು.